ವೇತನ ಪರಿಷ್ಕರಣೆ ನಡೆಸುವಂತೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾದ ಘಟನೆ ಪಡುಬಿದ್ರಿಯಲ್ಲಿ ನಡೆದಿದೆ. ಆದರೆ ಪ್ರತಿಭಟನೆಗೆ ಕರೆ ನೀಡಿದ ಮಂದಿ ನಾಪತ್ತೆಯಾಗುವ ಮೂಲಕ ಸ್ವತಃ ಕಾರ್ಯಕರ್ತೆಯರು ಮುಜುಗರ ಅನುಭವಿಸುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮನ್ನ ಸಿಐಟಿ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿಯವರು ಪ್ರತಿಭಟಿಸುವ ಸಲುವಾಗಿ ಪಡುಬಿದ್ರಿ ಪೇಟೆಗೆ ಬೆಳಿಗ್ಗೆ 9:30ಕ್ಕೆ ಬರಲು ಹೇಳಿದ್ದಾರೆ. ಆದರೆ ನಾವು ಬರುವುದಕ್ಕೆ ಮೊದಲೇ ಅವರು ಇಲ್ಲಿಗೆ ಬಂದು ಕಾರುಗಳಿಗೆ ತೆರಳಿದ್ದಾರೆ. ನಾವೀಗ ಪಡುಬಿದ್ರಿ ಮುದ್ರಂಗಡಿ ವ್ಯಾಪ್ತಿಯ ಸುಮಾರು 70ಕ್ಕೂ ಅಧಿಕ ಮಂದಿ ಪಡುಬಿದ್ರಿ ಸರ್ಕಲ್ ಬಳಿ ಈ ಉರಿ ಬಿಸಿಲಿಗೆ ಬಂದು ಸೇರಿದ್ದೇವೆ. ಇದೀಗ ಉಡುಪಿಗೆ ಬರುವಂತೆ ತಿಳಿಸಿದ್ದಾರೆ. ನಾವು ಉಡುಪಿಗೆ ಹೋಗುವುದಿಲ್ಲ ಎಂದಿದ್ದಾರೆ. 20 ವರ್ಷದಿಂದ ಅಂಗನವಾಡಿ ವರ್ಕರ್ ಆಗಿ ನಾವು ಕೆಲಸ ಮಾಡ್ತಿದ್ದೇವೆ. ಅದು ಆಶಾ ವರ್ಕರ್ನವರಿಗೆ ಸಂಬಳ ನಮಗಿಂತ ಜಾಸ್ತಿ ಆಗಿದೆ. ನಾವು ಎಲ್ಲದಕ್ಕೂ ನಾವು ಈಗ ಅಡಿಪಾಯ ಆಗಿದೆ, ನಾವಾಗಿದ್ದೇವೆ. ನಮಗೆ ಸಂಬಳ ಕೂಡ ಸರಿಯಾಗಿ ವೇತನ ನೀಡುವುದಿಲ್ಲ ಇಲಾಖೆಯಿಂದ. ಮತ್ತು ಮೊಟ್ಟೆ ಹಣವನ್ನು ಕೂಡ ನಮಗೆ ಸರಿಯಾಗಿ ನೀಡುವುದಿಲ್ಲ. 6 ತಿಂಗಳು ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ನಮಗೆ ಸಮಸ್ಯೆ ತುಂಬ ಸಮಸ್ಯೆ ಆಗ್ತದೆ. ಕೆಲವರಿಗಂತೂ ಭಾರಿ ಸಮಸ್ಯೆ ಆಗ್ತದೆ ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ. ಮತ್ತೋರ್ವ ಕಾರ್ಯಕರ್ತೆ ಮಾತನಾಡಿ, ಸರ್ಕಾರ ಎಲ್ಲ ಜವಾಬ್ದಾರಿಯನ್ನ ನಮಗೆ ನೀಡುತ್ತೆ, ಆದರೆ ನಮ್ಮ ವೇತನದ ಬಗ್ಗೆ ಯಾವುದೇ ಚಿಂತನೆ ಇಲ್ಲ. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿಭಟನೆಯ ಫಲವಾಗಿ ವೇತನ ಹೆಚ್ಚಿಸಲಾಗಿದೆ. ಕನಿಷ್ಠ 18,000 ಸಹಿತ ವಿವಿಧ ಸವಲತ್ತುಗಳನ್ನು ನೀಡಿದಲ್ಲಿ ಬೀದಿಗಿಳಿದು ಹೋರಾಟ ನಡೆಸುವುದು ಅನಿವಾರ್ಯವಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ. ಮುಷ್ಕರ ಮಾಡಿ ಈಗ 10,000ಕ್ಕೆ ಬಂದದಷ್ಟೇ. ಇಲ್ಲದಿದ್ದರೆ 6,000 ರೂಪಾಯಿ ಇತ್ತು, ಈಗ 10,000ಕ್ಕೆ ಬಂದದ್ದು. ಅದೇ ಆಶಾ ವರ್ಕರ್ನವರ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ದೇವೆ. ನಾವು ಅಂಗನವಾಡಿ ಅಡಿಪಾಯ ಆಗಿದ್ದೇವೆ. ಆದರೂ ನಮ್ಮ ಬೇಡಿಕೆ ಈಡೇರಬೇಕಾದ್ರೆ ನಾವು ಮಾರ್ಗದಲ್ಲೇ ಮಲಗಬೇಕು. ಇಲ್ಲದಿದ್ದರೆ ನಮ್ಮ 1-2 ಸಾವಿರ ಸಹ ನಾವು ಮಾರ್ಗದಲ್ಲಿ ಮಲಗಿದ್ದ ಮಾತ್ರ ಹಾಕೋದು ಸರ್ಕಾರ, ಇಲ್ಲದ್ರೆ ನಮಗೆ ಹಾಕೋದಿಲ್ಲ. ಅದಕ್ಕಾಗಿ ಇಂದು ಕಾರ್ಮಿಕರ ಚಳುವಳಿ, ಅದಕ್ಕಾಗಿ ನಾವು ಅಂಗನವಾಡಿಯರು ಇಲ್ಲಿ ಒಟ್ಟುಗೂಡಿದ್ದೇವೆ. ನಮಗೂ